ಪ್ರಿಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅರ್ಜುನ್ ನಂದಿ. ಇಷ್ಟು ವರ್ಷಗಳಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನ ಮಾಡಿರುತ್ತೇವೆ. ಗೊತ್ತೋ ಗೊತ್ತಿಲ್ಲದೇನೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಿರುತ್ತೇವೆ ಹಾಗೂ ಮತ್ತೊಬ್ಬರಿಂದ ಮೋಸ ಹೋಗಿರುತ್ತೇವೆ. ಇನ್ನೊಬ್ಬರಿಗಾಗಿ ನೊಂದುಕೊಂಡಿರುತ್ತೇವೆ. ಜೀವನದಲ್ಲಿ ಏರು ಬೇರುಗಳು, ಏಳು ಬೀಳುಗಳು, ಕಷ್ಟ ನಷ್ಟಗಳು ಬಂದು ಹೋಗಿರುತ್ತವೆ. ಮಾಡಿದ ತಪ್ಪುಗಳನ್ನು ಸರಿಪಡಿಸಿಕೊಂಡು ಹಾಗೂ ಎಲ್ಲಾ ಕಹಿ ಘಟನೆಗಳನ್ನ ಮರೆತು ಬಿಟ್ಟು ಜೀವನವನ್ನ ಸದೃಢವಾಗಿ ಕಟ್ಟಿಕೊಳ್ಳುವುದಕ್ಕೆ ಯಾರ ಮನಸ್ಸನ್ನು ನೋಯಿಸದ ಹಾಗೆ, ಯಾವ ತಪ್ಪನ್ನು ಮಾಡದ ಹಾಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಸರಿಯಾಗಿ ಮಾಡುವೆ ಎಂದು ದೃಢ ನಿರ್ಧಾರದೊಂದಿಗೆ ಪ್ರಾರಂಭವಾಗಲಿ ಈ ನಿಮ್ಮ ಹೊಸ ವರ್ಷ. ಈ ವರ್ಷ ನಿಮಗೆ ಗೆಲುವನ್ನೇ ತಂದುಕೊಡಲಿ, ಬರೀ ಖುಷಿಯನ್ನೇ ತಂದುಕೊಡಲಿ. ನಿಮ್ಮ ಎಲ್ಲ ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ಆಸೆಗಳು ಈಡೇರಲಿ, ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಹಾಗೂ ನಿಮ್ಮ ವೈಯಕ್ತಿಕವಾಗಿ ವ್ಯಕ್ತಿತ್ವದಲ್ಲಿ ಮತ್ತು ಆರ್ಥಿಕವಾಗಿ ಈ ವರ್ಷ ನಿಮಗೆ ಬೆಳವಣಿಗೆ ಸಿಗಲಿ ಎಂದು ಮನಸಾರೆ ನಾನು ಹಾರೈಸುತ್ತೇನೆ. ಎಲ್ಲ ನನ್ನ ಪ್ರೀತಿ ಪಾತ್ರರಿಗೂ, ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಪ್ರೀತಿಯ ಕುಟುಂಬದವರಿಗೂ, ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಮತ್ತೆ ಸಿಗೋಣ.